ಆಕಾಶ್ ಶೆಟ್ಟಿ ದಾಳಿ, ಇಲ್ಲಿ ಸುಮುಖ ಏಕಾಂಗಿ ಹಿಡಿತಕ್ಕೆ ಪ್ರಯತ್ನ. 2 ಅಂಕಗಳು ನೇರವಾಗಿ ವಿದ್ಯಾಂಜನೇಯ ಉಳ್ಳಾಲ ಖಾತೆಗೆ. 12-11. ಒಂದೆಡೆ ದೇವಿಪುರ ತಂಡದ ಈ ಸಂಸ್ಥೆಯ ದೇವಿಪುರ ತಂಡದ ಬೆಂಬಲಿಗರು, ಮತ್ತೊಂದೆಡೆ ಆಕಾಶ್ ಶೆಟ್ಟಿಯವರ ಅಭಿಮಾನಿಗಳು. 12-12ರಲ್ಲಿ ಸಮಾನ ಅಂಕಗಳು. ಇಲ್ಲಿ ಆಕಾಶ್ ಶೆಟ್ಟಿ ಬಂಧನ, ಅದರ 1 ಈಚ್ ಪಾಯಿಂಟ್. ಹದಿಮೂರು ವಿದ್ಯಾಂಜನೇಯ 13, ದೇವಿಪುರ 13. ಹದಿಮೂರರಲ್ಲಿ ಫೈನಲ್ ಕದನ ಮುಂದುವರಿತಾ ಇದೆ. ಚಾಂಪಿಯನ್ ಪಟ್ಟ ಯಾರಿಗೆ? ಪ್ರಶ್ನೆಗೆ ಉತ್ತರ ಇನ್ನೇನು ಕೆಲವೊಂದು ನಿಮಿಷಗಳಲ್ಲಿ ಲಭ್ಯವಾಗಲಿದೆ. ಬೇಡ ಇಂಗ್ಲಿಷ್. ಥರ್ಡ್ ರೈಟ್, ಡೂ ಆರ್ ಡೈ ರೈಟ್, ಮಾಡು ಇಲ್ಲವೇ ಮಡಿ. 13ರ ಸಮಾನ ಅಂಕದಲ್ಲಿ ಈ ತಂಡಗಳಿದೆ. ಪ್ರಸ್ತುತ ದಾಳಿಯಲ್ಲಿ ಅಂಕವನ್ನ ತರಬೇಕಿದೆ. ಇದು ಡೂ ಆರ್ ಡೈ ರೈಟ್. ತೃತೀಯ ದಾಳಿ ಇಲ್ಲಿ ಟ್ಯಾಕಲ್ ಆಗುತ್ತಾ ಇದೆ. ವಿದ್ಯಾಂಜನೇಯ ಖಾತೆಯಲ್ಲಿ 14. ಥರ್ಡ್ ರೈಟ್, ಥರ್ಡ್ ರೈಟ್. ತೃತೀಯ ದಾಳಿಯಲ್ಲಿ ಆಕಾಶ್ ಶೆಟ್ಟಿ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ದೇವಿಪುರ ತಂಡಕ್ಕೆ ಸೂಪರ್ ಟ್ಯಾಕಲ್ ಅವಕಾಶ. ವಿದ್ಯಾಂಜನೇಯ ಉಳ್ಳಾಲ ತಂಡಕ್ಕೆ ಇದು ತೃತೀಯ ದಾಳಿ. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಆಕಾಶ್ ಶೆಟ್ಟಿ ಯಶಸ್ವಿ. 15-13, 2 ಅಂಕಗಳ ಅಂತರದಲ್ಲಿ ವಿದ್ಯಾಂಜನೇಯ ಉಳ್ಳಾಲ.
ಎಸ್ ಮತ್ತೆ ತಂಡಕ್ಕೆ ಜೀವವನ್ನ ತುಂಬುತ್ತಾ ಇದ್ದಾರೆ. 14-15 ಕೇವಲ 1 ಅಂಕದ ಅಂತರ ಮಾತ್ರ. ಫೈನಲ್ ಸ್ಪರ್ಧೆ ಅತ್ಯಂತ ಸನಿಹಕ್ಕೆ ಬರುತ್ತಾ ಇದೆ. ಕೇವಲ 1 ಅಂಕದ ಅಂತರ ಮಾತ್ರ. ಮತ್ತೆ ಆಕಾಶ್ ಶೆಟ್ಟಿ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಸುಮುಖ ಏಕಾಂಗಿಯಾಗಿ ಹಿಡಿಯುವಂತ ಪ್ರಯತ್ನ. ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ. 16-14 2 ಅಂಕಗಳ ಅಂತರ ಮಾತ್ರ. ಈ ನಡುವೆ ಮತ್ತೆ ಟ್ಯಾಕಲ್. ದೇವಿಪುರ ತಂಡ ಆಲ್ ಔಟ್ ಆಗುವಂತ ಸಂಭವ. 17-14 17-14 ಎಸ್, ದೇವಿಪುರ ಆಲ್ ಔಟ್ ಆಗುತ್ತಾ ಇದೆ. ಇಪ್ಪತ್ತು 14 ಅಂಕಗಳ ಅಂತರ 6. ದೇವಿಪುರ ಪಂದ್ಯಾಟಕ್ಕೆ ಹಿಂತಿರುಗಿ ಬರಬಹುದೇ. 6 ಅಂಕಗಳ ಅಂತರ ಇದೆ. ಸುಮುಖನ ದಾಳಿ ಮುಂದುವರಿತಾ ಇದೆ. ಅಂತಿಮ 4 ನಿಮಿಷಗಳು. 4 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಫೈನಲ್ ಸ್ಪರ್ಧೆ ಮುಂದುವರಿತಾ ಇದೆ. ಮತ್ತೆ ದಾಡಿಯಲ್ಲಿ ಆಕಾಶ್ ಶೆಟ್ಟಿ. 20-14 6 ಅಂಕಗಳ ಅಂತರದಲ್ಲಿ ಫೈನಲ್ ಕಾದಾಟ ಮುಂದುವರಿತಾ ಇದೆ. ದೇವಿಪುರ ತಂಡಕ್ಕೆ 6 ಅಂಕದ ಅಗತ್ಯ ಇದೆ. ದೇವಿಪುರ ತಂಡದಿಂದ ದಾಳಿಯಲ್ಲಿ ಬದಲಾವಣೆ. ಈ ಬಾರಿ ಸೋನು. ಅಂಕವನ್ನ ಪಡೆಯಲೇಬೇಕಾದಂತ ಸಂದಿಗ್ಧ ಅವಸ್ಥೆಯಲ್ಲಿ ಪರಿಸ್ಥಿತಿಯಲ್ಲಿ ತಂಡ ದೇವಿಪುರ. ಈ ನಡುವೆ ಸೋನು ಬಂಧನವಾಗಿದೆ. 21-14 ಒಂಚೂರು ಸೈಡ್ ಅಂತವ್ರ. 21-14 21-14 in favor of Vidyanjaneya ಉಳ್ಳಾಲ. ಅಂತಿಮ 2 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. ಇಲ್ಲಿ ಸುಮುಖನ ಭರ್ಜರಿ ದಾಳಿ ಆಗಬೇಕಿದೆ. ಆದ್ರೆ ಈ ನಡುವೆ ಸುಮುಖ ಸೆಲ್ಫ್ ಔಟ್. ಥರ್ಡ್ ರೈಟ್, ಡೂ ಆರ್ ಡೈ ರೈಟ್. 22-14 22-14
22-15. ದೇವಿಪುರ ಪಂದ್ಯಾಟದಲ್ಲಿ ಹಿಂತಿರುಗಬೇಕಿದ್ರೆ ದೊಡ್ಡ ಮಟ್ಟಿನ ದಾಳಿಯಾಗಬೇಕಿದೆ. 15-22. ಅಂತಿಮ 60 ಸೆಕೆಂಡುಗಳು. 16-22. ಪಂದ್ಯಾಟ ಶೇಕಡ ಬಹುತೇಕ ತಮ್ಮದಾಗಿಸಿಕೊಂಡಿದೆ ಉಳ್ಳಾಲ ವಿದ್ಯಾಂಜನೇಯ. ಎಸ್, ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿಕೊಂಡಿದೆ ತಂಡ ವಿದ್ಯಾಂಜನೇಯ. ಉಳ್ಳಾಲ ದ್ವಿತೀಯ ಸ್ಥಾನವನ್ನ ಅಲಂಕರಿಸ್ತಾ ಇದೆ ಶ್ರೀ ದುರ್ಗ ದೇವಿಪುರ. ಇನ್ನು ಪ್ರಧಾನ ವೇದಿಕೆಯಲ್ಲಿ ನೇರವಾಗಿ ಬಹುಮಾನ ವಿತರಣೆ. ನಮ್ಮ ತೀರ್ಪುಗಾರರು ಈ ಒಂದು ಕ್ರೀಡಾಕೂಟದ ತೀರ್ಪುಗಾರಿಕೆಯಲ್ಲಿ ಸಹಕಾರವನ್ನು ಕೊಟ್ಟಂತ ನಮ್ಮ ಎಲ್ಲ ತೀರ್ಪುಗಾರರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನ ಪಡ್ಕೊಡಬೇಕಿದೆ. ನಮ್ಮ ಎಲ್ಲ ತೀರ್ಪುಗಾರರನ್ನ ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದೇವೆ. जो वो जंजीरें हैं कहाँ, बुद्धि है, बल है और साहस भी है वीरों का ये जहां. ಪ್ರಸ್ತುತ ಇವತ್ತಿನ ಕ್ರೀಡಾಕೂಟದ ತೀರ್ಪುಗಾರಿಕೆಯಲ್ಲಿ ಸಹಕಾರವನ್ನು ಕೊಟ್ಟಂತ ನಮ್ಮ ಎಲ್ಲ ತೀರ್ಪುಗಾರರಿಗೆ ತತ್ವಮಸಿ ಬಗಂಬಿಲ ಸ್ಮರಣಿಕೆಯನ್ನ ನೀಡ್ತಾ ಇದೆ. ನಮ್ಮ ಎಲ್ಲ ತೀರ್ಪುಗಾರರು ಒಮ್ಮೆ ವೇದಿಕೆಗೆ ಬಂದು ಸ್ಮರಣಿಕೆಯನ್ನ ಪಡ್ಕೊಳ್ಬೇಕಿದೆ. ಇವತ್ತಿನ ಕ್ರೀಡಾಕೂಟದ ನಮ್ಮ ಎಲ್ಲ ನೆಚ್ಚಿನ ತೀರ್ಪುಗಾರರಿಗೆ ವೇದಿಕೆಯಲ್ಲಿ ಶಾಲನ್ನ ಹೊದಿಸಿ ಸ್ಮರಣಿಕೆಯನ್ನ ನೀಡುವ ಮೂಲಕ ಗೌರವವನ್ನ ಸೂಚಿಸುವಂತ ಕಾರ್ಯಕ್ರಮ ವೇದಿಕೆಯಲ್ಲಿ ತೀರ್ಪುಗಾರಿಕೆಯನ್ನ ಮಾಡಿದಂತ ನಮ್ಮ ಎಲ್ಲ ನೆಚ್ಚಿನ ತೀರ್ಪುಗಾರರಿಗೆ ತತ್ವಮಸಿ ಬಗಂಬಿಲ ತಂಡದ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳು.
ಪಡ್ಕೊಳ್ಬೇಕಿದೆ. ಕ್ರೀಡಾಕೂಟದುದ್ದಕ್ಕೂ ಸಹಕಾರವನ್ನು ಕೊಟ್ಟಂತ ನಮ್ಮ ಆರಕ್ಷಕ ಠಾಣಾ ಸಿಬ್ಬಂದಿಯವರಿಗೆ ಸ್ಮರಣೆ. ಈ ಒಂದು ಕಾರ್ಯಕ್ರಮದ ಅತ್ಯುತ್ತಮ ಧ್ವನಿ ಮತ್ತು ಬೆಳಕನ್ನ ಬದಗಿಸಿಕೊಟ್ಟಂತ ಲೈಟ್ ಅಂಡ್ ಸೌಂಡ್ಸ್ ಸೋನು ಲೈಟ್ ಅಂಡ್ ಸೌಂಡ್ಸ್ ಇದರ ಮುಖ್ಯಸ್ಥರು ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಿದೆ. ರಕ್ಷಿತ್ ಅವರು ಬನ್ನಿ. ರಕ್ಷಿತ್, ಸೋನು ಲೈಟ್ ಅಂಡ್ ಸೌಂಡ್ಸ್. ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ಘೋಷಕರು ಶ್ರೀದ ಕುತೂಹಲ ಅತ್ತಾಜೆ, ದಯವಿಟ್ಟು ವೇದಿಕೆಗೆ ಬನ್ನಿ. ಈ ಸ್ಮರಣಿಕೆಯನ್ನ ಪಡೆದುಕೊಡಬೇಕಿದೆ. ದಯವಿಟ್ಟು ವಿಜಯ್ ಅತ್ತಾಜೆ, ವಿಜಯನ ಬಲೆ. ಇನ್ನು ಕ್ರೀಡಾಕೂಟದ ವೈಯಕ್ತಿಕ ಬಹುಮಾನಗಳು. ಕ್ರೀಡಾಕೂಟದಲ್ಲಿ ನಮ್ಮ ಜೊತೆಗೆ ಸಹಕಾರವನ್ನ ನೀಡಿರ್ತಕ್ಕಂಥ ಶರತ್ ಬೈಕೂರ್ ಅವರಿಗೆ ಕೂಡ ವೀಕ್ಷಕ ವರ್ಣಗಾರ ತಮಗೂ ಕೂಡ ಅಭಿನಂದನೆ, ಸ್ಮರಣಿಕೆಯನ್ನು ಪಡ್ಕೊಳ್ಳುವಂತೆ. ಜೊತೆಗೆ ನಮ್ಮ ಮೀಡಿಯಾದ ಪ್ರತಿಯೊಂದು ಲೈವ್ ಅನ್ನು ಕೂಡ ದೇಶವ್ಯಾಪ್ತಿಯಾಗಿ ಪ್ರಸರಿಸಿದ್ದು ಕೂಡ ಶರತ್ ಬೈಕೂರ್ ಅವರ ಇಡೀ ತಂಡ. ಅಭಿನಂದನೆಗಳು. ಈ ಒಂದು ಸ್ಮರಣಿಕೆಯನ್ನ ಪಡ್ಕೊಳ್ಳುವಂತೆ. ಲಲಿತ್ ರಾಜ್ ತಾವುಗಳು ದಯವಿಟ್ಟು ನಮ್ಮ ಪ್ರಧಾನ ವೇದಿಕೆಗೆ ಬನ್ನಿ. ಲಲಿತ್ ರಾಜ್, ಇನ್ನು ಕ್ರೀಡಾಕೂಟದ ವೈಯಕ್ತಿಕ ಬಹುಮಾನದತ್ತ ನಾವು ಮುಂದುವರಿತಾ ಇದ್ದೇವೆ. ಮೊದಲಿಗೆ ಈ ಒಂದು ಕ್ರೀಡಾಕೂಟದ ಬೆಸ್ಟ್ ಕ್ಯಾಚರ್, ಉತ್ತಮ ಹಿಡಿತಗಾರ, ವಿದ್ಯಾಂಜನೇಯ ಉಳ್ಳಾಲ ತಂಡದ ವಿಜೇತ್. ಈ ಒಂದು ಕ್ರೀಡಾಕೂಟದ ಬೆಸ್ಟ್ ಕ್ಯಾಚರ್ ವಿಜಿತ್ ಅವರು ಬನ್ನಿ. ವಿದಿತ್ ಅವರು ದಯವಿಟ್ಟು ಬನ್ನಿ. ಸಾಜಿದ್ ಇವರು ಈ ಒಂದು ಸ್ಮರಣಿಕೆಯನ್ನು ನೀಡಬೇಕು. ಜ್ಯೂಸ್ ಮ್ಯಾಜಿಕ್ ಇದರ ಮಾಲಕರು ಸಾಜಿದ್, ವಿದಿತ್ ಈ ಒಂದು ಕ್ರೀಡಾಕೂಟದ ಬೆಸ್ಟ್ ಕ್ಯಾಚರ್. ಇನ್ನು ಈ ಕ್ರೀಡಾಕೂಟದ ಬೆಸ್ಟ್ ರೈಡರ್, ಈ ಸ್ಮರಣಿಕೆಯನ್ನ ಸಾಜಿದ್ ಅಮೆಚೂರ್ ಇವರು ನೀಡಬೇಕು. ಈ ಕ್ರೀಡಾಕೂಟದ ಬೆಸ್ಟ್ ರೈಡರ್ ವಿದ್ಯಾಂಜನೇಯ ಉಳ್ಳಾಲ ತಂಡದ ಆಕಾಶ್ ಶೆಟ್ಟಿ. ಆಕಾಶ್ ಶೆಟ್ಟಿ ಅವರು ಈ ಒಂದು ಕ್ರೀಡಾಕೂಟದ ಬೆಸ್ಟ್ ರೈಡರ್. ಕಂಗ್ರ್ಯಾಚುಲೇಷನ್ಸ್ ಆಕಾಶ್ ಶೆಟ್ಟಿ. ಅಭಿನಂದನೆಗಳು. ಇನ್ನು ಕ್ರೀಡಾಕೂಟದ ಆಲ್ರೌಂಡರ್ ಲಲಿತ್ ಇವರು ಈ ಸ್ಮರಣಿಕೆಯನ್ನು ನೀಡಬೇಕು. ಈ ಕ್ರೀಡಾಕೂಟದ ಆಲ್ರೌಂಡರ್
ದುರ್ಗಾ ಪರಮೇಶ್ವರಿ ದೇವಿಪುರ ತಂಡದ ನನ್ ಅದರ್ ದ್ಯಾನ್ ಸುಮುಖ. ಸುಮುಖ ಈ ಒಂದು ಕ್ರೀಡಾಕೂಟದ ಆಲ್ ರೌಂಡರ್. ಕಂಗ್ರಾಚುಲೇಷನ್ಸ್ ಮಿಸ್ಟರ್ ಸುಮುಖ್. ಇನ್ನು ಈ ಒಂದು ಪಂದ್ಯಾಕೂಟದ ಶ್ರೇಷ್ಠ ಆಟಗಾರ ಈ ಪ್ರಶಸ್ತಿಯನ್ನ ದಿನೇಶ್ ಅವರು ನೀಡಬೇಕು. ಈ ಕ್ರೀಡಾಕೂಟದಲ್ಲಿ ನಮ್ಮ ಈ ಒಂದು ಇಡೀ ಕ್ರೀಡಾಕೂಟದಲ್ಲಿ ಅತ್ಯುತ್ತಮವಾಗಿ ಪ್ರದರ್ಶನವನ್ನ ನೀಡಿದಂತ ಆಟಗಾರನಿಗಿರುವಂತ ಪ್ರಶಸ್ತಿ. ಇದು ವಿನ್ನರ್ಸ್ ಟೀಮಿನ ಆಟಗಾರನಲ್ಲ, ರನ್ನರ್ಸ್ ಟೀಮಿನ ಆಟಗಾರನಲ್ಲ. ಇಟ್ಸ್ none other than Tejas from the team Adi Shakti Mittur. ಈ ಕ್ರೀಡಾಕೂಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಆದಿಶಕ್ತಿ ಮಿತ್ತೂರು ತಂಡದ ತೇಜಸ್. ಕಂಗ್ರಾಚುಲೇಷನ್ಸ್. Once again, congratulations, Mr. Tejas of Adi Shakti Mittur. ಇನ್ನು ಕ್ರೀಡಾಕೂಟದ ಚತುರ್ಥ ಸ್ಥಾನವನ್ನ ಅಲಂಕರಿಸಿದಂತ ತಂಡಕ್ಕಿರುವ ನಗದು ಮತ್ತು ಶಾಶ್ವತ ಫಲಕ. ಈ ಒಂದು ಕ್ರೀಡಾಕೂಟದ ಚತುರ್ಥ ಸ್ಥಾನವನ್ನ ಅಲಂಕರಿಸಿದ ತಂಡ ಆದಿ ಶಕ್ತಿ ಮಿತ್ತೂರು. ಕಂಗ್ರಾಚುಲೇಷನ್ಸ್ ಆಲ್ ದ ಟೀಮ್ ಪ್ಲೇಯರ್ಸ್ ಆಫ್ ಆದಿ ಶಕ್ತಿ ಮಿತ್ತೂರು. ಬಲೆ ಮಿತ್ತೂರು ತಕ್ಲ ಬಲೆ ಮಿತ್ತು ಬಲೆ. ಕಾರ್ತಿಕ್ ರವರು ಈ ಬಹುಮಾನವನ್ನ ನೀಡುವಂತೆ ಮನವಿ. ಈ ಕ್ರೀಡಾಕೂಟದ ಚತುರ್ಥ ಸ್ಥಾನವನ್ನ ಅಲಂಕರಿಸಿದಂತ ತಂಡ ಆದಿಶಕ್ತಿ ಮಿತ್ತೂರು. ಕಾರ್ತಿಕ್ ಜೊತೆಯಲ್ಲಿ ನಮ್ಮ ಎಲ್ಲ ಅತಿಥಿ ಗಣ್ಯರು ಈ ಬಹುಮಾನವನ್ನ ವಿತರಿಸುವಂತೆ ಮನವಿ. ವಸಂತ್ ಉಳ್ಳಾಲ. ಕಂಗ್ರಾಚುಲೇಷನ್ಸ್ ಟೀಮ್ ಆದಿಶಕ್ತಿ ಮಿತ್ತೂರು. ಇನ್ನು ಕ್ರೀಡಾಕೂಟದಲ್ಲಿ ತೃತೀಯ ಸ್ಥಾನವನ್ನ ಅಲಂಕರಿಸಿದಂತ ತಂಡ ಆಯೋಜಕರ ತಂಡ. ಈ ಒಂದು ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದಂತ ಅತಿಥೇಯ ತಂಡ ತತ್ವಮಸಿ ಬಗಂಬಿಲ. ಈ ಕ್ರೀಡಾಕೂಟದ ತೃತೀಯ ಸ್ಥಾನವನ್ನ ಅಲಂಕರಿಸಿದಂತ ತಂಡ. ಕಂಗ್ರಾಚುಲೇಷನ್ಸ್ ಆಲ್ ದ ಟೀಮ್ ಪ್ಲೇಯರ್ಸ್ ಆಫ್ ತತ್ವಮಸಿ ಬಗಂಬಿಲ. ತತ್ವಮಸಿ ಬಗಂಬಿಲ ಹಮ್ಮಿಕೊಂಡಂತ ಮುಕ್ತ ಕಬಡ್ಡಿ ಪಂದ್ಯಾಕೂಟದ ತೃತೀಯ ಸ್ಥಾನವನ್ನ ಅಲಂಕರಿಸಿದಂತ ತಂಡ ಆತಿಥೇಯರಾದಂತ ತಂಡ ತತ್ವಮಸಿ ಬಗಂಬಿಲ. ಆಲ್ಸೋ ಅಗೇನ್ ಕಂಗ್ರಾಚುಲೇಷನ್ಸ್. ಇನ್ನು ಕ್ರೀಡಾಕೂಟದ ರನ್ನರ್ಸ್ ಅಪ್ ದ್ವಿತೀಯ ಸ್ಥಾನವನ್ನ ಪಡೆಕೊಂಡಂತ ತಂಡಕ್ಕಿರುವ ಪ್ರಶಸ್ತಿ ಮತ್ತು ನಗದು. ಈ ಕ್ರೀಡಾಕೂಟದುದ್ದಕ್ಕೂ ಅತ್ಯುತ್ತಮ ಪ್ರದರ್ಶನವನ್ನ ನೀಡಿ ಫೈನಲ್ ಸ್ಪರ್ಧೆಯಲ್ಲಿ ಕೊಂಚ ಮಟ್ಟಿಗೆ ತಮ್ಮ ಲಯವನ್ನ ಕಡಕೊಂಡು ದ್ವಿತೀಯ ಸ್ಥಾನಕ್ಕೆ ಸಮಾಧಾನ ಪಟ್ಟಿರುವಂತ ದ್ವಿತೀಯ ಸ್ಥಾನವನ್ನ ಅಲಂಕರಿಸಿರುವಂತ ತಂಡ ದುರ್ಗಾ ಪರಮೇಶ್ವರಿ ದೇವಿಪುರ. Congratulations all the
ರನ್ನರ್ಸ್ ಅಪ್ ಟೀಮ್ ಮೆಂಬರ್ಸ್ ದುರ್ಗಾ ಪರಮೇಶ್ವರಿ ದೇವಿಪುರ. ತತ್ವಮಸಿ ಬಗಂಬಿಲ ಹಮ್ಮಿಕೊಂಡಂತ ತಾಲೂಕು ಮಟ್ಟದ ಮ್ಯಾಟ್ ಕಬಡ್ಡಿ ಕ್ರೀಡಾಕೂಟದ ರನ್ನರ್ಸ್ ಅಪ್ ಟೀಮ್ ದುರ್ಗಾ ಪರಮೇಶ್ವರಿ ದೇವಿಪುರ. ಆಲ್ಸೋ ಅಗೇನ್ ಕಂಗ್ರಾಚುಲೇಷನ್ಸ್. ಇನ್ನು ತತ್ವಮಸಿ ಬಗಂಬಿಲ ಹಮ್ಮಿಕೊಂಡಂತ ಉಳ್ಳಾಲ ಹಾಗೂ ಬಂಟ್ವಾಳ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ಬಂಟ್ವಾಳ ಕಬಡ್ಡಿ ಕ್ಲಬ್ ಅಸೋಸಿಯೇಷನ್ ಇದರ ಸಹಭಾಗಿತ್ವದಲ್ಲಿ ಜಂಟಿ ತಾಲೂಕು ಮಟ್ಟದ ನೋಂದಾಯಿತ ತಂಡಗಳ ಮ್ಯಾಟ್ ಕಬಡ್ಡಿ ಕ್ರೀಡಾಕೂಟದ 2025ರ ಕಬಡ್ಡಿ ಕ್ರೀಡಾಕೂಟದ ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿಕೊಂಡಂತ ತಂಡ ವಿದ್ಯಾಂಜನೇಯ ಉಳ್ಳಾಲ. ವಿದ್ಯಾಂಜನೇಯ ಉಳ್ಳಾಲ ತಂಡವನ್ನೇ ಕಂಗ್ರಾಚುಲೇಷನ್ಸ್ ಆಲ್ ದ ವಿನ್ನಿಂಗ್ ಟೀಮ್ ಪ್ಲೇಯರ್ಸ್ ಆಫ್ ವಿದ್ಯಾಂಜನೇಯ ಉಳ್ಳಾಲ. ಈ ಕ್ರೀಡಾಕೂಟದ ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿಕೊಂಡಂತ ತಂಡ ವಿದ್ಯಾಂಜನೇಯ ಉಳ್ಳಾಲ. Once again, congratulations. They are the champions of this tournament. Vidyanjaneya Ullala. ಬಹುಮಾನ ವಿತರಣೆಯನ್ನ ಮಾಡಿದಂತ ನಮ್ಮ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಜೊತೆಯಲ್ಲಿ ಈ ಕ್ರೀಡಾಕೂಟಕ್ಕೆ ನಮ್ಮ ಜೊತೆ ಸಹಕಾರವನ್ನು ಕೊಟ್ಟಂತ ಎಲ್ಲ ಸಂಘ ಸಂಸ್ಥೆಗಳಿಗೆ, ಅತಿಥಿಗಳಿಗೆ, ಧ್ವನಿ ಮತ್ತು ಬೆಳಕು ನೇರ ಪ್ರಸಾರ ಎಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳು, ಧನ್ಯವಾದವನ್ನು ತಿಳಿಸುತ್ತಾ ತತ್ವಮಸಿ ಬಗಂಬಿಲ ತಂಡದ ಎಲ್ಲ ಸದಸ್ಯರು ಕೂಡ ವೇದಿಕೆಗೆ ಬರಬೇಕು. ತತ್ವಮಸಿ ಬಗಂಬಿಲ ತಂಡದ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆಗೆ ಬನ್ನಿ. ಮಾತಲ್ಲ, ನಮ್ಮ ತತ್ವಮಸಿ ಬಗಂಬಿಲ ತಂಡದ ಮಾತಾ ಸದಸ್ಯರಲ್ಲ, ದಯಮೇಲೆ ತಗೊಲೆ. ತತ್ವಮಸಿ ಬಗಂಬಿಲದ ಮಾತಾ ಮೆಂಬರ್ಸ್ ಬಲೆ ಬಲೆ ಬಲೆ. ತತ್ವಮಸಿ ಬಗಂಬಿಲ दिनेश पन्नू बोले. दिनेश दिनेश बोले. दिनेश बतेरा ದಿನೇಶ್ ಅಣ್ಣ ಸ್ಟೇಜಿಗೆ ಬಲೆ ಬೇಗ. ದಿನೇಶರೇ ಹೋಲರೆ ದಿನೇಶರೇ ಓ ದಿನೇಶರೇ ದಿನೇಶರೇ ಸುರಡಿ ದಿನೇಶರೇ ದಿಕ್ಕೇರಿ ದಿಕ್ಕೇರಿ ದಿನೇಶರು ದಿಕ್ಕೇರಿ. ಎಸ್, ನಮ್ಮ ಇಡೀ ತತ್ವಮಸಿ ಬಗಂಬಿಲ ತಂಡದ ಸದಸ್ಯರು ಪ್ರಸ್ತುತ ವೇದಿಕೆ ಮೇಲೆ ರೆಡಿಯಾ ರೆಡಿಯಾ ರೆಡಿ ಮಾತೆಲ್ಲ ರೆಡಿಯಾ? ಬಗಂಬಿಲ 3
2 and 1. ತತ್ವಮಸಿ ಬಗಂಬಿಲ